ಮನುಷ್ಯ ಧರ್ಮದಲ್ಲಿ ಬದುಕಬೇಕು. ಹಿಂಸೆ ಕಳ್ಳತನ ಇಲ್ಲದ ಬದುಕೆ ಧರ್ಮದ ಬದುಕು. ಧರ್ಮದ ಜೊತೆಗೆ ದೈವದೇವರ ಭಕ್ತಿಯೂ ಅಗತ್ಯ. ಧರ್ಮ ನಮ್ಮನ್ನ ಕಾಯುತ್ತೆ ಎಂದು ಸುಬ್ರಹ್ಮಣ್ಯ ಮಠಾಧೀಶ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ತಿಳಿಸಿದರು. ಅವರು ಗುರುವಾರ ಸಂಜೆ ನಡೆದ ನಾಣ್ಯ ನಾಗಮಂಡಲೋತ್ಸವದ ಸಂದರ್ಭ ಸಭೆಯಲ್ಲಿ ಆಶೀರ್ವಚನ ನೀಡಿ ಮಾತನಾಡಿ, ನಾಗದೇವರಿಗೆ ಪ್ರಕೃತಿ ಎಂದರೆ ಇಷ್ಟ. ಅಂತಹ ಪ್ರಕೃತಿಯನ್ನ ಉಳಿಸುವುದರೊಂದಿಗೆ ನಾಗನ ಆರಾಧನೆಯಾಗಬೇಕು. ಸನಾತನವಾದ ವಿಚಾರಗಳನ್ನು ಮನುಷ್ಯನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಧರ್ಮದ ಮೋಕ್ಷದ ಬೇಲಿದ ನಡುಟು ಅರ್ಥ ಇಪ್ಪರಿಯಾವು ಆ ಸ್ವಾರ್ಥಗೋಸ್ಕರ ನಡುವಿನ ಬದುಕನ್ನು ಹಾಳುವನ್ನ ಪ್ರಸಂಗ ಬರು ಅಂಚಿಪ್ಪನಿಗೆ ಒಂಜಿ ಬದುಕಿಗೆ ಒಂಜಿ ನಿಯತ್ತು ಬೋಡು ಅಂದಂಡ ಐಕೆ ಧರ್ಮದ ಬೇಲಿ ಬೋಡು. ಸಂಸ್ಕೃತದ ಒಂಜಿ ಪಾತ್ರೆ ಉಂಡು, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿಂ ದದ್ಯ ದೈವೋ ದುರ್ಬಲ ಘಾತಕ ಅಂತ ಬಲಿ ಕೊರಪನ ಸಂಪ್ರದಾಯ ಉಂಡಿಗೆ ಮಾತ ಧರ್ಮಂಡ ಇಪ್ಪರಿಯಾವು ಐಟ್ ಬಲಿ ಕೊರನಾಗ ಏವೇನು ಕೊರುಡು ಪಂಡ ಪ್ರಶ್ನೆ ಬಂದಾಗ ಕುದುರೆನ ಬಲಿ ಕೊರಪನ ಸಂಪ್ರದಾಯ ಬೈಜಿದೆ ಪಂಡು ಭಾರಿ ಬೇಗಡು ಪಾಂಡು ಸುಲಭ ದಿಕ್ಕುಜಿ ಪಂಡ ಕಾರಣ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ನಾಗದೇವರನ್ನು ಒಲಿಸಬಹುದು ಎಂದು ಹೇಳಿದರು. ಮೂಢನಂಬಿಕೆ ಇದು ಭಾರಿ ನಂಬಿಕೆ ಶ್ರದ್ಧೆ ಭಕ್ತಿಯ ಕೆಲಸ. ಯಾನು ಇನ್ನು ಮುಖ್ಯವಾದ ಇನ್ನು ನಾಗನ ಚಿಂತನೆ ಇನ್ನು ಸ್ವಾಮಿ ಲೆಕ್ಕನೆ ಅವು ಬೇತಿ ಬೇತಿ ಬಿದ್ದು ಅವು ಒಂದು ಚರ್ಮದ ಮಿತ್ತು ಬರ್ಪಿನ ರೋಗ ರುಜಿನಗಳುಪ್ಪು, ಕಣ್ಣದ ಮಿತ್ತು ಬರ್ಪಿನಂತಿನ ಕೆಲವು ಆಪತ್ತುಲುಪ್ಪು, ಅದು ನಮ್ಮ ಸಂಸಾರ ವೃತ್ತಿದ ಮಿತ್ತು ಪುನಂಚಿನ ಕೆಲವು ತೊಂದರೆಲುಪ್ಪು, ಅದು ನಮ್ಮ ಮನಸ್ಸಿನ ಮಿತ್ತು ಆಪುನ ಕೆಲವು ತೊಂದರೆಲುಪ್ಪು ಲೆಕ್ಕ ಮಾತ ಈ ನಾಗದೇವಿಯರು ಇಂಬು ಕೊಲ್ಪಿನ ಎನ್ನ ಜೀವನದಲ್ಲಿ ಅನುಭವಿಸಿದ. ವೇದಿಕೆಯಲ್ಲಿ ಮಾಣಿಶ್ರೀ ಮೋಹನದಾಸ ಸ್ವಾಮೀಜಿ, ಮಾಜಿ ಸಚಿವ ಬಿ ರಮಾನಾಥ ರೈ, ಮುಂಬೈ ಉದ್ಯಮಿ ಚೆಲ್ಲಡ್ಕ ಕುಸುಮೋದರ ಡಿ ಶೆಟ್ಟಿ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮೇಳದ ಸಂಚಾಲಕ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ, ಉದ್ಯಮಿಗಳಾದ ರಾಜಶೇಖರ್ ಚೌಟ ದೇವಸ್ಯ ದುಬೈ, ಭಾಸ್ಕರ ಶೆಟ್ಟಿ ಪೂನಾ, ಮಾರಿಪಳ್ಳ ಪದ್ಮನಾಭ ಬಂಗೇರ ಮುಂಬೈ, ರೋಹಿತ್ ಬಿ ಶೆಟ್ಟಿ ಪೂನಾ, ಸಂತೋಷ್ ಕುಮಾರ್ ಶೆಟ್ಟಿ, ನಾಗಮಂಡಲೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಐತಪ್ಪ ಆಳ್ವಾ ಸೂಜಿರುಗುತ್ತು, ಅಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಸ್ಯ, ಕಾರ್ಯಾಧ್ಯಕ್ಷ ಚಂದ್ರಹಾಸ ಡಿ ಶೆಟ್ಟಿ, ಆಡಳಿತ ಸಮಿತಿ ಅಧ್ಯಕ್ಷ ಪೂವಪ್ಪ ಬಂಗೇರ, ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ಪುಂಚಮೆ, ಪ್ರಧಾನ ಕಾರ್ಯದರ್ಶಿ ಮನೋಜ್ ಆಚಾರ್ಯ ನಾಣ್ಯ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.